ಅತಿ ಹೆಚ್ಚು ಐಸ್ ಕ್ರೀಂ ತಯಾರಿಸುವ, ತಿನ್ನುವ ಹಾಗೂ ರಫ್ತು ಮಾಡುವ ದೇಶವಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನ. 17ನೆಯ ಶತಮಾನದಿಂದಲೂ ಯುಎಸ್ಎಯಲ್ಲಿ ಐಸ್ ಕ್ರೀಂ ಜನಪ್ರಿಯವಾಗಿದ್ದು, ಬಹುತೇಕ ಮನೆಗಳಲ್ಲಿ ಐಸ್ ಕ್ರೀಂ ಮುಖ್ಯ ಆಹಾರವಾಗಿದೆ. ಯುಎಸ್ಎಯಲ್ಲಿ ತುಂಬ ಹಾಲು ಕೊಡುವ 90 ಲಕ್ಷ ಹಸುಗಳಿದೆ. ಯುಎಸ್ಎಯು 600 ಕೋಟಿ ಪೌಂಡ್ ಐಸ್ ಕ್ರೀಂ ಅನ್ನು ಉತ್ಪಾದಿಸುತ್ತದೆ. ಇಲ್ಲಿ ಪ್ರತಿ ಮನೆಯ ಪ್ರತಿಯೊಬ್ಬರು ಪ್ರತಿ ವರ್ಷ 22 ಪೌಂಡ್ ಐಸ್ ಕ್ರೀಂ ಅನ್ನು ತಿನ್ನುವರು. ಯುಎಸ್ಎಯಿಂದ ಮೆಕ್ಸಿಕೋ, ಕೆನಡಾ, ಸೌತ್ ಕೊರಿಯಾ, ಚೀನಾಗಳಿಗೆ $400 ಕೋಟಿ ಮೌಲ್ಯದ ಐಸ್ ಕ್ರೀಂ ರಫ್ತಾಗುತ್ತದೆ. 2024ರಲ್ಲಿ ಜಗದಗಲ $7,500 ಕೋಟಿ ಐಸ್ ಕ್ರೀಂ ವ್ಯವಹಾರ ಆಗಿದ್ದು, 2030ಕ್ಕೆ ಅದು $10,500 ಕೋಟಿ ವ್ಯವಹಾರ ಆಗುವ ಲೆಕ್ಕಾಚಾರವಿದೆ. ಚೀನಾದಲ್ಲಿ 300 ಕೋಟಿ ಲೀಟರ್, ಭಾರತದಲ್ಲಿ 100 ಕೋಟಿ ಲೀಟರ್ ಪ್ರತಿ ವರ್ಷ ಐಸ್ ಕ್ರೀಂ ತಯಾರಾಗುತ್ತದೆ. ಜರ್ಮನಿ, ಬ್ರೆಜಿಲ್, ಇಟಲಿಗಳು ಕ್ರಮವಾಗಿ ಅನಂತರದ ಸ್ಥಾನಗಳಲ್ಲಿ ಇದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Pull up the flicks and I take it on gear. Pull up the hands and I feel no fear. I dig it on. I sick a John. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.